ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. 2 ಮೀಡಿಯಂ ಸೈಜ್ ರಾಗಿ ಮುದ್ದೆಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ದೊಡ್ಡ ಬಟ್ಟಲು ರಾಗಿ ಹಿಟ್ಟು, 1 ಟೇಬಲ್ ಸ್ಪೂನ್ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಯೂಸ್ ಮಾಡಬಹುದು, ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪು. 1 ಬಟ್ಟಲು ರಾಗಿ ಹಿಟ್ಟು ತಕೊಂಡ್ರೆ ಅದೇ ಅಳತೆಯಲ್ಲಿ 1.5 ಬಟ್ಟಲು ನೀರು ಬೇಕು. ಮೊದಲು ಒಲೆ ಮೇಲೆ ನೀರನ್ನ ಕುದಿಯಲು ಇಡಬೇಕು. ಒಂದು ಕುದಿ ಬಂದ್ಮೇಲೆ ಅದರಲ್ಲಿ ಉಪ್ಪು ಮತ್ತು ತುಪ್ಪ ಹಾಕೋಬೇಕು. ಆಮೇಲೆ ಗ್ಯಾಸ್ ಫ್ಲೇಮ್ ಅನ್ನ ಲೋ ಮಾಡಿ ಈ ಕುದಿಯುತ್ತಿರುವ ನೀರಲ್ಲಿ ರಾಗಿ ಹಿಟ್ಟನ್ನ ಹಾಕಬೇಕು. ಆಮೇಲೆ ಈ ಪಾತ್ರೆಯನ್ನ ತಟ್ಟೆಯಿಂದ ಮುಚ್ಚಿ ಗ್ಯಾಸ್ ಫ್ಲೇಮ್ ಲೋ ಮಾಡಿಯೇ ಸುಮಾರು 2 ನಿಮಿಷದ ಕಾಲ ಈ ಹಿಟ್ಟನ್ನ ಬೇಯಲು ಬಿಡಬೇಕು. 2 ನಿಮಿಷದ ನಂತರ ತಟ್ಟೆಯನ್ನ ತೆಗೆದು ಸೌಟಿನ ಹಿಂದಿನ ಭಾಗದಿಂದ ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಿಟ್ಟಿನಲ್ಲಿ ಒಂದು ಲಂಪ್ಸ್ ಇಲ್ಲದೆ ಇರುವ ಹಾಗೆ ಮಿಕ್ಸ್ ಮಾಡಬೇಕು. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈ ಪಾತ್ರೆಯನ್ನ ಮತ್ತೆ ಒಲೆ ಮೇಲೆ ಇಡಬೇಕು. ಮತ್ತೆ ಮೇಲಿಂದ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸಬೇಕು. ಒಂದ್ ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿಸ್ಕೋಬೇಕು. ಬೇಯಿಸಿದ ಹಿಟ್ಟನ್ನ ತಟ್ಟೆಯಲ್ಲಿ ಹಾಕ್ಬೇಕು. ಮತ್ತೆ ಈ ಹಿಟ್ಟು ಬಿಸಿಯಾಗಿರುವಾಗಲೇ ಉಂಡೆಯನ್ನ ಕಟ್ಟಬೇಕು. ಅದಕ್ಕಾಗಿ ಕೈಯಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಬೇಕು. ಮತ್ತೆ ಆ ಕೈಯನ್ನ ಸ್ವಲ್ಪ ನೀರಲ್ಲಿ ಅದ್ದಿ ಉಂಡೆಯನ್ನ ಕಟ್ಟಬೇಕು. ರಾಗಿ ಮುದ್ದೆ ಮಾಡಬೇಕು ಅಂದ್ರೆ ರಾಗಿ ಹಿಟ್ಟು ಸ್ವಲ್ಪ ತರಿತರಿಯಾಗಿರ್ಬೇಕು. ಅಂದ್ರೆ ರಾಗಿ ಮುದ್ದೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ರಾಗಿ ಮುದ್ದೆಯನ್ನ ಗಂಜಿ ಅಥವಾ ಬೇಯಿಸಿದ ಅನ್ನ ಹಾಕಿ ಕೂಡ ಮಾಡಬಹುದು. ನೀವು ಕೂಡ ಈ ಬಿಸಿ ಬಿಸಿ ಆಗಿರುವ ರಾಗಿ ಮುದ್ದೆಯನ್ನ ಮನೆಯಲ್ಲಿ ಮಾಡಿ ಮೊಸಪ್ಪು ಜೊತೆ ಸವಿಯಿರಿ. ಮತ್ತೆ ರುಚಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ.